ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ದೇವರಿಗೆ ಸ್ತುತಿಯಾಗಲಿ. ನಮ್ಮ ತಂದೆಯಾದ ದೇವರು, ಕರುಣಾಳು ಪ್ರಭುವು, ಎಲ್ಲರನ್ನೂ ಸಂತೈಸುವವರಾದ ಸರ್ವೇಶ್ವರನಿಗೆ ಸ್ತುತಿಯಾಗಲಿ. ನಮ್ಮೆಲ್ಲ ಕಷ್ಟ ದುಃಖಗಳಲ್ಲಿ ಅವರು ನೆರವಾಗುತ್ತಾರೆ. ನಮ್ಮ ಸಂಕಟ ನೋವುಗಳನ್ನು ನಿವಾರಿಸುತ್ತಾರೆ. ಅವರಲ್ಲಿ ದೃಢವಾದ ವಿಶ್ವಾಸವಿರಿಸಿ ನಮ್ಮೆಲ್ಲರನ್ನು ಸಂತೈಸುವಂತೆಯೂ ಮೃತ ಹೊಂದಿದ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಸಹೋದರ ಬ್ರದರ್ ಟಿ.ಕೆ. ಜಾರ್ಜ್ ಇವರಿಗೆ ನಿತ್ಯ ಆನಂದವನ್ನು ದಯಪಾಲಿಸುವಂತೆ ಪ್ರಾರ್ಥಿಸೋಣ. ಸಂತ ಪೌಲರ ಮಾತುಗಳಲ್ಲಿ, ಬದುಕುವುದೆಂದರೆ ನನಗೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ ಎಂದು ನಂಬಿ ಬದುಕಿದ್ದ ನಮ್ಮ ಆತ್ಮೀಯ ಸಹೋದರ ಬ್ರದರ್ ಟಿ.ಕೆ. ಜಾರ್ಜ್ ಇಂದು ತಮ್ಮ ಇಹದ ಯಾತ್ರೆಯ ಅಂತಿಮ ಪಯಣವನ್ನು ಕೈಗೊಂಡಿದ್ದಾರೆ. ಮೃತರ ಆತ್ಮಕ್ಕೆ ದಯಾಮಯ ದೇವರು ಸ್ವರ್ಗದ ಸದ್ಗತಿಯನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ. സമയമാം രഥത്തിൽ ഞാൻ സ്വർഗയാത്ര ചെയ്യുന്നു. എൻ സ്വദേശം കാൺപതിനായി ഞാൻ തനിയെ പോകുന്നു. എൻ സ്വദേശം കാൺപതിനായി ഞാൻ തനിയെ പോകുന്നു. സമയമാം രഥത്തിൽ ഞാൻ സ്വർഗയാത്ര ചെയ്യുന്നു. എൻ സ്വദേശം കാൺവതിനായി ഞാൻ തനിയെ പോകുന്നു. സമയമാം രഥത്തിൽ ഞാൻ സ്വർഗയാത്ര ചെയ്യുന്നു. എൻ സ്വദേശം കാൺവതിനായി ഞാൻ തനിയെ പോകുന്നു. ആകെ അല്പനേരം മാത്രം എൻ്റെ യാത്ര തീരുവാൻ, ആകെയറ നാളിക മാത്രം ഇപ്പോഴോ മാറ്റുവാൻ. സമയമാം രഥത്തിൽ ഞാൻ സ്വർഗയാത്ര ചെയ്യുന്നു. എൻ സ്വദേശം കാൺവതിനായി ഞാൻ തനിയെ പോകുന്നു. രാത്രിയിൽ ഞാൻ ദൈവത്തിൻ്റെ കൈകളിൽ ഉറങ്ങുന്നു. അപ്പോഴും എൻ്റെ രഥത്തിൻ്റെ ചക്രം മുൻപോട്ടോടുന്നു. സമയമാം രഥത്തിൽ ഞാൻ സ്വർഗയാത്ര ചെയ്യുന്നു. എൻ സ്വദേശം കാൺവതിനായി ഞാൻ തനിയെ പോകുന്നു. രാവിലെ ഞാൻ ദൈവത്തിൻ്റെ കൈകളിൽ ഉണർന്നു. അപ്പോഴും എൻ മനസ്സിൻ്റെ സ്വപ്നം മുമ്പോട്ടോടുന്നു. സമയമാം രഥത്തിൽ ഞാൻ സ്വർഗയാത്ര ചെയ്യുന്നു. എൻ സ്വദേശം കാൺവതിനായി ഞാൻ തനിയെ പോകുന്നു. ഈ പ്രപഞ്ച സുഖം തേടാൻ ഇപ്പോഴല്ല സമയം.
என் ஸ்வதேசத்து செல்லேனும் இயேசுவினை காணேனும். என் ஸ்வதேசத்து செல்லேனும் இயேசுவினை காணேனும். സമയമാം രഥത്തിൽ ഞാൻ സ്വർഗയാത്ര ചെയ്യുന്നു. എൻ സ്വദേശം കാണുവതിനായി ഞാൻ തനിയെ പോകുന്നു. സമയമാം രഥത്തിൽ ഞാൻ സ്വർഗയാത്ര ചെയ്യുന്നു. എൻ സ്വദേശം കാണുവതിനായി ഞാൻ തനിയെ പോകുന്നു. എൻ സ്വദേശം കാണുവതിനായി ഞാൻ തനിയെ പോകുന്നു. ಕರುಣಾಳು ತಂದೆ ಹಾಗೂ ಪ್ರೀತಿಮಯ ದೇವರಾದ ಸರ್ವೇಶ್ವರ, ಮೃತ ಹೊಂದಿದ ನಮ್ಮ ಸಹೋದರ ಬ್ರದರ್ ಟಿ.ಕೆ. ಜಾರ್ಜ್ ಇವರನ್ನು ನಿಮ್ಮ ವಶಕ್ಕೆ ಒಪ್ಪಿಸುತ್ತಿದ್ದೇವೆ. ನಿಮ್ಮ ಕರುಣೆಯ ಕರಗಳನ್ನು ಚಾಚಿ ಸ್ವೀಕರಿಸಿರಿ. ಇವರು ಬದುಕಿದ್ದಾಗ ನೀವು ಇವರನ್ನು ಪ್ರೀತಿಸಿದಿರಿ. ಇವರ ಬದುಕಲ್ಲಿ ಶಾಂತಿ ಸಂತೋಷವನ್ನು ತುಂಬಿದ್ದೀರಿ. ಇಂದು ಇವರು ನಮ್ಮನ್ನು ಅಗಲಿ ನಿಮ್ಮ ಬಳಿ ಸೇರಿದ್ದಾರೆ. ನಿಮ್ಮ ಸ್ವರ್ಗೀಯ ಸದನಕ್ಕೆ ಇವರನ್ನು ಸೇರಿಸಿಕೊಳ್ಳಿ. ಇನ್ನು ಮುಂದೆ ಇವರಿಗೆ ಯಾವ ದುಃಖವೂ ಇರಲಾರದು, ನೋವು ಮತ್ತು ಕಣ್ಣೀರು ಇರವು. ಇಹ ಬಾಳು ಮುಗಿಸಿರುವ ಇವರಿಗೆ ಚಿರಶಾಂತಿಯನ್ನು ನೀಡಿರೆಂದು ಪವಿತ್ರಾತ್ಮರೊಂದಿಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಕಲ ಸಂತರೇ, ಇವರ ಸಹಾಯಕ್ಕೆ ಬನ್ನಿ. ಪ್ರಭುವಿನ ದೂತರೇ, ಇವರನ್ನು ಸಂತೋಷದಿಂದ ಸ್ವಾಗತಿಸಿ ಮಂತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಪ್ರಭು ಯೇಸು ಕ್ರಿಸ್ತರೇ, ದೀಕ್ಷಾ ಸ್ನಾನದಲ್ಲಿ ಇವರಿಗೆ ನವಜೀವವನ್ನಿತ್ತಿರಿ. ಅಬ್ರಹಾಮರು ಇರುವಲ್ಲಿಗೆ ಇವರನ್ನು ಸೇರಿಸಿರಿ. ದೂತರೇ, ಸಂತರೇ, ಇವರನ್ನು ಬರಮಾಡಿಕೊಳ್ಳಿರಿ. ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಇವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಇವರ ಮೇಲೆ ಪ್ರಕಾಶಿಸಲಿ. ಇವನು ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆಗ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ. ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವ ಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು, ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರು, ಸಾವಿಗೆ ತುತ್ತಾದರು. ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಸರಿ, ನಿಮಗೆ ಸ್ತುತಿ ಸಲ್ಲಲಿ. ಮೃತ್ಯುಂಜಯ ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ದುಃಖತಪ್ತ ಅಪಾರ ಬ್ರದರ್ ಟಿ.ಕೆ. ಜಾರ್ಜ್ ಅವರ ಬಂಧುಗಳೇ, ಹಿತೈಷಿಗಳೇ, ಸ್ನೇಹಿತರೇ ಹಾಗೂ ಅಭಿಮಾನಿಗಳೇ, ಮಗು ಹುಟ್ಟಿದಾಗ ಉಸಿರು, ಸತ್ತಾಗ ಹೆಸರು. ಈ ಉಸಿರು ಹೆಸರಿನ ನಡುವಿನ 69 ವರ್ಷಗಳ ದೈವಾನುಗ್ರಹದ ಬದುಕನ್ನು ಭಗವಂತನ ಕರಗಳಲ್ಲಿಟ್ಟು ಸುಮಾರು 34-35 ವರ್ಷಗಳ ಕಾಲ ಕ್ರಿಸ್ತನ ಸೇವೆಯಲ್ಲಿ, ಕ್ರಿಸ್ತನ ದ್ರಾಕ್ಷಾ ತೋಟದಲ್ಲಿ ಒಬ್ಬ ಸ್ವಾರ್ಥ ಪ್ರಸಾರಕನಾಗಿ, ಒಬ್ಬ ಅತ್ಯುತ್ತಮ ದೇವರ ವಾಕ್ಯದ ಪ್ರಬೋಧಕನಾಗಿ ತಮ್ಮ ಸೇವೆಯನ್ನು ನೀಡಿದ್ದಾರೆ. ಅನೇಕ ನೊಂದು ಬೆಂದ ಮುರಿದ ಮನಗಳನ್ನು ತಮ್ಮ ವಾಕ್ಯದ ಮೂಲಕ
ಸ್ಪರ್ಶಿಸಿದ್ದಾರೆ, ಮುಟ್ಟಿದ್ದಾರೆ, ಗುಣಪಡಿಸಿದ್ದಾರೆ. ಇಂಥ ಒಂದು ನೋಬಲ್ ಸೋಲ್, ಒಂದು ಉತ್ತಮ ಆತ್ಮ ಭಗವಂತನ ಕರಗಳನ್ನು ಸೇರಿದೆ. ಹುಟ್ಟಿದಾಗ ಉಸಿರು, ಸತ್ತಾಗ ಹೆಸರು. ಇಂದು ಬ್ರದರ್ TK ಜಾರ್ಜ್ ಅವರನ್ನು ಕಾಣಲು ದೇಶದಾದ್ಯಂತ ಮೂಲೆ ಮೂಲೆಗಳಿಂದ ಅನೇಕ ಭಕ್ತಾದಿಗಳು, ಅಭಿಮಾನಿಗಳು ತಮ್ಮ ಪ್ರೀತಿಯನ್ನು, ತಮ್ಮ ಅಂತಿಮ ನಮನವನ್ನು ಸಲ್ಲಿಸಲು ಸಾಗರದಂತೆ ಹರಿದು ಬರುತ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವೇಳುತ್ತದೆ. ಯೋಹಾನ ಶುಭ ಸಂದೇಶ 12ನೇ ಅಧ್ಯಾಯ 23ರಿಂದ 26 ವಾಕ್ಯದಲ್ಲಿ, ಗೋಧಿಯ ಕಾಳು ಮಣ್ಣಿನಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ, ಸತ್ತರೆ ಅದು ಸಮೃದ್ಧಿಯಾದ ಫಲವನ್ನು ನೀಡುತ್ತದೆ. ನನ್ನ ಸೇವೆ ಮಾಡಬೇಕೆಂದಿರುವವನು ನನ್ನನ್ನು ಹಿಂಬಾಲಿಸಲಿ, ಆಗ ನಾನಿರುವೆಡೆಯಲ್ಲಿ ನನ್ನ ಸೇವಕನು ಇರುತ್ತಾನೆ, ನನ್ನ ಪಿತನಿಂದ ಸನ್ಮಾನವನ್ನು ಹೊಂದುತ್ತಾನೆ. ಖಂಡಿತವಾಗಿಯೂ ಈ ನಮ್ಮ ಸಹೋದರ ಬ್ರದರ್ TK ಜಾರ್ಜ್ ಇವರಿಗೆ, ಇವರ ಸೇವೆಗೆ ತಕ್ಕ ಸಂಭಾವನೆಯನ್ನು ಪರಂಜ್ಯೋತಿ ಪ್ರಭು ಯೇಸು ಅನುಗ್ರಹಿಸಲಿದ್ದಾರೆ. ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯ 2ರ ವಾಕ್ಯದಲ್ಲಿ, ಇದೋ ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿವೆ, ನಿಮಗೋಸ್ಕರ ಒಂದು ಸ್ಥಳವನ್ನು ಅಣಿಗೊಳಿಸಿ ಅನಂತರ ಬಂದು ನಾನು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿ ನನ್ನ ಸೇವಕನು ಇರುತ್ತಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಗ್ದಾನದ ಮೇರೆಗೆ ನಮ್ಮ ಸಹೋದರ ಬ್ರದರ್ TK ಜಾರ್ಜ್ ಖಂಡಿತವಾಗಿಯೂ ಆ ಪರಂಜ್ಯೋತಿ ಪ್ರಭು ಯೇಸುವಿನ ಪ್ರಸನ್ನತೆಯಲ್ಲಿ, ತ್ರಯೇಕ ದೇವರ ಪ್ರಸನ್ನತೆಯಲ್ಲಿ ಈ ನಮ್ಮ ಸಹೋದರನಿಗೆ, ಆ ಸಜ್ಜನರಿಗೆ ಸಲ್ಲುವ ಜಯಮಾಲೆ. ಸಂತ ಪೌಲ ತಿಮೋತಿಯರಿಗೆ ಬರೆದ 2ನೆಯ ಪತ್ರ 4ನೇ ಅಧ್ಯಾಯ 7-8 ವಾಕ್ಯದಲ್ಲಿ, ಬಾಳಿನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೆ, ನನ್ನ ಓಟವನ್ನು ನಾನು ಮುಗಿಸಿದ್ದೇನೆ, ಈ ಲೋಕದಲ್ಲಿ ಬದುಕಿದ್ದಾಗ ವಿಶ್ವಾಸವನ್ನು ಕಾಪಾಡಿಕೊಂಡೆ. ಆ ವಿಶ್ವಾಸದ ಫಲವಾಗಿ ಜೀವಿತರಿಗೂ ಮೃತರಿಗೂ ನ್ಯಾಯ ತೀರ್ಪನ್ನು ನೀಡುವ ದೇವರು ಸಜ್ಜನರಿಗೆ ಸಲ್ಲುವ ಜಯಮಾಲೆಯನ್ನು ಇಂದು ನಾವು ಅರ್ಪಿಸುವ ಬಲಿಪೂಜೆಯ ಮೂಲಕ ಈ ನಮ್ಮ ಸಹೋದರನಿಗೆ ದಯಾಮಯ ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಕಟಣಾ ಗ್ರಂಥ 14ನೇ ಅಧ್ಯಾಯ 13ರ ವಾಕ್ಯದಲ್ಲಿ, ಇಂದಿನಿಂದ ಪ್ರಭುವಿನ ಭಕ್ತರಾಗಿ ಮೃತ ಹೊಂದುವವರು ಧನ್ಯರು, ಇನ್ನು ಅವರಿಗೆ ಯಾವ ಕಷ್ಟ ಕಣ್ಣೀರು ಇರದು, ಅವರ ಸತ್ಕಾರ್ಯಗಳು ಅವರನ್ನು ಹಿಂಬಾಲಿಸುವವು. ಸುಜ್ಞಾನ 3ನೇ ಅಧ್ಯಾಯ 1ರ ವಾಕ್ಯದಲ್ಲಿ, ಸಜ್ಜನರ ಆತ್ಮಗಳು ಇರುವವು ಸರ್ವೇಶ್ವರನ ಕರಗಳಲ್ಲಿ. ಖಂಡಿತವಾಗಿಯೂ ದಯಾಮಯ ದೇವರು ಇವರ ಸೇವೆಗೆ ತಕ್ಕ ಆ ಸ್ವರ್ಗೀಯ ಸಂಭಾವನೆಯನ್ನು ಖಂಡಿತವಾಗಿಯೂ ಅನುಗ್ರಹಿಸುವರು. ಅಂತಿಮವಾಗಿ ಲೋಕನ ಶುಭ ಸಂದೇಶ 23ನೇ ಅಧ್ಯಾಯ 43ರ ವಾಕ್ಯದಲ್ಲಿ ಪ್ರಭು ಯೇಸು ವಾಗ್ದಾನಿಸಿದ್ದಾರೆ, ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ. ದಯಾಮಯ ದೇವರೇ, ಈ ವಾಗ್ದಾನದ ಮೇರೆಗೆ ಈ ನಮ್ಮ ಸಹೋದರ ಬ್ರದರ್ TK ಜಾರ್ಜ್ ಇವರಿಗೆ ಆ ಸ್ವರ್ಗದ ಸದ್ಗತಿಯನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ದಯಾಮಯ ಪ್ರಭು ಯೇಸುವೇ, ಕರುಣೆ ತೋರಿ ಮೃತರಿಗೆ ಕೊನೆಯ ತೀರ್ಪಿನ ದಿನದಂದು ಅಂದು ಸ್ವಾಮಿ ಅಳಿಸಿ ಪಾಪವೆಲ್ಲ ಕ್ಷಮಿಸಿ ಸ್ವಾಮಿ, ನಾನೇ ಜೀವ, ನಾನೇ ಪುನರುತ್ಥಾನ ಎಂದು ನುಡಿದಿರಲ್ಲವೇ ಸ್ವಾಮಿ ತಾವೇ.
ಅನುದಿನ ನಿಮ್ಮ ನಂಬಿ ನಿಮಗಾಗಿಯೇ ಸದಾ ಜೀವಿಸಿ ನಿಮ್ಮ ಪಾದ ಸೇರ ಬಂದಿರುವರು. ನಾನೇ ಜೀವ, ನಾನೇ ಪುನರುತ್ಥಾನ ಎಂದು ನುಡಿದಿರಲ್ಲವೇ ಸ್ವಾಮಿ ತಾವೇ. ಕರುಣಿಸಿ ನಿತ್ಯ ಶಾಂತಿ, ಕರುಣಿಸಿ ವಿಶ್ರಾಂತಿ, ಹೊಳೆಯಲಿ ನಿಮ್ಮ ಪ್ರಭೆ ಇವರ ಮೇಲೆ. ನಾನೇ ಜೀವ, ನಾನೇ ಪುನರುತ್ಥಾನ ಎಂದು ನುಡಿದಿರಲ್ಲವೇ ಸ್ವಾಮಿ ತಾವೇ. ದಯಾಮಯ ಪ್ರಭು ಯೇಸುವೇ, ಕರುಣೆ ತೋರಿ ಮೃತರಿಗೆ ಕೊನೆಯ ತೀರ್ಪಿನ ದಿನದಂದು ಅಂದು ಸ್ವಾಮಿ ಅಳಿಸಿ ಪಾಪವೆಲ್ಲ ಕ್ಷಮಿಸಿ ಸ್ವಾಮಿ. ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪರಲೋಕದ ಪಿತ ದೇವರೇ ನಮಗೆ ದಯೆ ತೋರಿ, ಲೋಕರಕ್ಷಕರಾದ ಸುತ ದೇವರೇ ನಮಗೆ ದಯೆ ತೋರಿಸುವ, ಪವಿತ್ರಾತ್ಮ ದೇವರೇ ನಮಗೆ ದಯೆ ತೋರಿಸುವ, ಪರಮ ತ್ರಿತ್ವರಾದ ಏಕ ದೇವರೇ ನಮಗೆ ದಯೆ ತೋರಿಸುವ. ಸಂತ ಮರಿಯ ದೇವಮಾತೆ ನಮಗಾಗಿ ಪ್ರಾರ್ಥಿಸಿರಿ, ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ, ಸಂತ ಮಿಕಾಯಲರೇ ಅವರಿಗಾಗಿ ಪ್ರಾರ್ಥಿಸಿರಿ, ಸಂತ ಪೇತ್ರ ಮತ್ತು ಪೌಲರೇ ಅವರಿಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಿಮ್ಮ ಭಕ್ತರಾದ ಬ್ರದರ್ ಟಿ ಕೆ ಜಾರ್ಜ್ ಇವರ ಪರವಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ಆಲಿಸಿರಿ. ನೀವಿಂದು ನಿಮ್ಮ ಬಳಿಗೆ ಕರೆದುಕೊಂಡಿರುವ ಇವರಿಗೆ ನಿಮ್ಮ ಪ್ರಭೆ, ಆನಂದ ಹಾಗೂ ಶಾಂತಿಯನ್ನು ಕರುಣಿಸಿರಿ. ಪಾಪದಿಂದ ವಿಮುಕ್ತರಾಗಿವರು ನಿಮ್ಮ ಸಾನ್ನಿಧ್ಯವನ್ನು ಸೇರಲಿ. ನೀವು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನವಿದ್ದ ಜ್ಯೋತಿಯಲ್ಲಿ ಸಕಲ ಸಂತರೊಡನೆ ನಿತ್ಯಕ್ಕೂ ಜೀವಿಸಲಿ. ಪುನರುತ್ಥಾನ ಹಾಗೂ ಮಹಾ ದಿನದಂದು ದೊರಕುವ ಮಹಾದಿನದಂದು ಸಕಲ ಸಂತರೊಂದಿಗೆ ಇವರನ್ನು ಎಬ್ಬಿಸಿರಿ. ಇವರಿಗೆ ಪಾಪ ಕ್ಷಮೆಯನ್ನು ನೀಡಿ ನಿಮ್ಮ ರಾಜ್ಯದಲ್ಲಿ ನಿತ್ಯ ಜೀವವನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೆ ತೀರಿಸು. ಆರಮ್ಯವಾದ ಸ್ಥಾನವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು, ನನ್ನ ಬಯಕೆಯು ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು. ನನ್ನ ಬಯಕೆಯ ಯೇಸುವೆ ತೀರಿಸು. ಆರಮ್ಯವಾದ ಸ್ಥಾನವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು, ನನ್ನ ಬಯಕೆಯು. ಪ್ರಭು ನಿಮ್ಮೊಡನೆ ಇರಲಿ, ಆತ್ಮರೊಡನೆ ಇರಲಿ. ಸರ್ವಶಕ್ತ ದೇವರು ಇವರ ಮೇಲೆ ದಯೆ ತೋರಲಿ. ಇವರ ಪಾಪಗಳನ್ನು ಕ್ಷಮಿಸಿ ಹೊಸ ಜೀವಕ್ಕೆ ಸ್ವರ್ಗದ ಬಾಗಿಲುಗಳನ್ನು ತೆರೆಯಲಿ.
ಅವರಲ್ಲಿ ವಿಶ್ವಾಸವಿರಿಸಿರುವ ನಮ್ಮೆಲ್ಲರನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಮೃತರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿ ನಮ್ಮೆಲ್ಲರನ್ನು ಪುನರುತ್ಥಾನದ ವಿಶ್ವಾಸದೆಡೆಗೆ ಮುನ್ನಡೆಸಿ ಕಾಪಾಡಲಿ. ಓ ಪ್ರಭುವೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿ ಅವರ ಮೇಲೆ ಪ್ರಕಾಶಿಸಲಿ.